ಅರಸೀಕೆರೆ ಪಟ್ಟಣದ ಎಚ್ಕೆಜಿಎನ್ ಲೇಔಟ್ನಲ್ಲಿರುವ ಖಾನ್ ಕಾಯೆ ಪೈಸಾನೆ ಅವಲಿಯಾ ಟ್ರಸ್ಟ್ ವತಿಯಿಂದ ತಿಪಟೂರಿನ ಬಾಣಸಂದ್ರದಲ್ಲಿರುವ ಹಜರತ್ ಸಯ್ಯದ್ ದಸ್ತಗಿರಿ ಶಾ ಖಾದ್ರಿ ರವರ ದಿವ್ಯಸ್ಮರಣೆಯ ಅಂಗವಾಗಿ ಪ್ರತಿ ತಿಂಗಳು ಇಸ್ಲಾಮಿಕಿನ 23ನೇ ತಾರೀಖಿನಂದು ಅರಸೀಕೆರೆಯ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಬಡವರಿಗೆ ಊಟದ ವ್ಯವಸ್ಥೆ ಹಾಗೂ ಬಟ್ಟೆಗಳ ದಾನ ಈ ರೀತಿ ಹಲವು ಸಮಾಜ ಸೇವಾ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಖಾನ್ ಕಾಯೆ ಪೈಸಾನೆ ಅವಲಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಹಜರತ್ ನವಾಜ್ ಉಲ್ಲಾ ಶಾ ಖಾದ್ರಿ ದಿಲ್ ನವಾಜಿ ಮಾತನಾಡಿ, ಟ್ರಸ್ಟ್ ವತಿಯಿಂದ ಬಡವರಿಗೆ ಸಹಾಯ ಮಾಡುವ ಉದ್ದೇಶ ಹೊಂದಿದ್ದು ಹಲವು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಟ್ರಸ್ಟ್ಗೆ ಎಲ್ಲರೂ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ಅಫ್ರೋಜ್ ಪಾಷಾ, ಉಪಾಧ್ಯಕ್ಷರಾದ ಸಯ್ಯದ್ ದಸ್ತಗೀರ್ ಹಾಗೂ ಮೊಹಮ್ಮದ್ ಅಕ್ರಮ್, ಮೊಹಮ್ಮದ್ ಅಶ್ಫಕ್, ಯೂನಸ್ ಶರೀಫ್, ಅಖಿಲ್, ಇರ್ಫಾನ್, ಇಬ್ರಾಹಿಂ ಶರೀಫ್, ನಬಿ ಆಶಿಂ ಮುಂತಾದವರು ಭಾಗವಹಿಸಿ ಯಶಸ್ವಿಗೊಳಿಸಿದರು.